ಉದಯ್ ಪೂಜಾರಿ ಬಳ್ಳಲ್ಬಾಗ್ ಸಾರಥ್ಯದ ಫ್ರೆಂಡ್ಸ್ ಬಳ್ಳಲ್ಬಾಗ್ ಬಿರುವೇರ್ ಕುಡ್ಲ ಸಂಘಟನೆಯ ಬೆಳ್ತಂಗಡಿ ಘಟಕದ ವತಿಯಿಂದ ಬಡ ಕುಟುಂಬದ ಮನೆಯೊಂದಕ್ಕೆ ಶೌಚಾಲಯ ನಿರ್ಮಾಣ ಮಾಡಿ ಹಸ್ತಾಂತರಿಸಲಾಯಿತು. ಬಿರುವೇರ್ ಕುಡ್ಲ ಬೆಳ್ತಂಗಡಿ ಘಟಕದ ಮಾಸಿಕ ಸೇವಾ ಯೋಜನೆಯಾದ ಬ್ರಹ್ಮಶ್ರೀ ಸೇವಾನಿಧಿ ಯೋಜನೆಯಲ್ಲಿ ಬಯಲು ಮುಕ್ತ ಶೌಚಾಲಯ ಎಂಬ ಧ್ಯೇಯವಾಕ್ಯದೊಂದಿಗೆ ಪುಂಜಾಲಕಟ್ಟೆ ಮಾನಿಂಜೆಯ ಕುಕ್ಕಳ ಗ್ರಾಮದ ವೇದಾವತಿಯವರ ಮನೆಗೆ ಶೌಚಾಲಯ ಹಸ್ತಾಂತರ ಮಾಡಲಾಯಿತು. ಈ ವೇಳೆ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಸಂಪತ್ ಸುವರ್ಣ ಮಾತನಾಡಿ, ಪ್ರತಿ ಮನೆಗೂ ಅಗತ್ಯವಾದ ಶೌಚಾಲಯ ವ್ಯವಸ್ಥೆಯನ್ನು ನಿರ್ಮಿಸಿ ಬಡ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ ಬಿರುವೇರ್ ಕುಡ್ಲ ಸಂಘಟನೆಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭ ಬಿರುವೇರ್ ಕುಡ್ಲ ಬೆಳ್ತಂಗಡಿ ಘಟಕದ ಅಧ್ಯಕ್ಷ ರಾಜೇಶ್ ಕೋಟ್ಯಾನ್, ಕಾರ್ಯದರ್ಶಿ ಹರೀಶ್ ಕೋಟ್ಯಾನ್, ಮದ್ದಡ್ಕ, ಉದಯ್ ಬಂಗೇರ ನಾವೂರು, ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬಿರುವೇರ್ ಕುಡ್ಲ ಬೆಳ್ತಂಗಡಿ ಘಟಕ ನೆತ್ತ 11ನೇ ಸೇವಾ ಯೋಜನೆದ ಪ್ರಯುಕ್ತ ಇನಿ ಪುಂಜಲ್ಕಟ್ಟೆದ ಕುಕ್ಕಳ ಗ್ರಾಮದ ಗಂಡಿಬಾಗಿಲು ಮುಲ್ಪದ ಶ್ರೀಮತಿ ವೇದಾವತಿ ಬೇರೆ 4 ಜೋಕ್ಲೆನೊಟ್ಟು ಈ ಇಲ್ಲಡೆ ಕರ್ನ 1.5 ವರ್ಷದಿಂಚಿ ವಾಸ ಮಲ್ತೊಂದುಲ್ಲೇರು. ಅವರಿಗೆ ಅತ್ಯಂತ ಅನಿವಾರ್ಯ ಬುಕ ಅವಶ್ಯಕತೆ ಆಯ್ನಂಚಿನ ಶೌಚಾಲಯದ ವ್ಯವಸ್ಥೆ ಇತ್ತಂಡು ಈ ನಿಟ್ಟಿಡೆ ಅರ ಮನವಿ ಮಲ್ಪುನಾಗ ಅವನ ಬೆಳ್ತಂಗಡಿದ ಬಿರುವೇರ್ ಕುಡ್ಲದ ಅಧ್ಯಕ್ಷರಾಯನ ಶ್ರೀಯುತ ರಾಜೇಶ್ ಕೋಟ್ಯಾನ್ ಬುಕಾರ್ನ ತಂಡ ನೆತ್ತ ಬಗ್ಗೆ ನಿಗಾ ವಹಿಸೋದು ಒಂಜಿ ಶೌಚಾಲಯ